ಅದು 2001. ಅಂದಿನ ಟಿವಿ ಮಾಲೀಕರಾದಂತಹ ರಾಮೋಜಿರಾವ್ ಅವರು 1999ರಲ್ಲಿ ಮಲಯಾಳಂನಲ್ಲಿ ಭರ್ಜರಿ ಯಶಸ್ಸು ಕಂಡಂತಹ ನೀಲಂ ಚಿತ್ರವನ್ನ ಕನ್ನಡದಲ್ಲಿ ನಿರ್ಮಾಣ ಮಾಡಲು ಮುಂದಾಗುತ್ತಾರೆ. ಈ ಚಿತ್ರವನ್ನು ಎಸ್ ಮಹೇಂದ್ರ ಅವರು ನಿರ್ದೇಶ ಮಾಡಲು ಬರುತ್ತಾರೆ. ಆಗ ಈ ಚಿತ್ರದ ನಿರ್ದೇಶಕ ಮಹೇಂದರ್ ನಾಯಕ ನಟನಾಗಿ ಹುಡುಕಾಡುತ್ತಾ ಇರುವಾಗ ಅವರಿಗೆ ಕಣ್ಣಿಗೆ ಬಿದ್ದಿದ್ದೇ ಈ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ. ವಿಜಯ್ ರಾಘವೇಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಸೋದರ ಸಂಬಂಧಿಯರು. ವಿಜಯ್ ರಾಘವೇಂದ್ರ, ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಇವರೆಲ್ಲ ಕಸಿನ್ ಬ್ರದರ್ಸ್ ಆಗಿದ್ದಾರೆ. ಅಂದರೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಮ್ಮ ಚಿನ್ನೇಗೌಡರ ಮಗನೇ ವಿಜಯ್ ರಾಘವೇಂದ್ರ. ವಿಜಯ್ ರಾಘವೇಂದ್ರ ಅವರು ಜನಿಸಿದ್ದು ಮೇ 26, 1979 ಬೆಂಗಳೂರಿನಲ್ಲಿ. ವಿಜಯ್ ರಾಘವೇಂದ್ರ ಎಸ್.ಎ. ಚಿನ್ನೇಗೌಡ ಮತ್ತು ಅವರ ಪತ್ನಿ ಜಯಮ್ಮ ಅವರ ಹಿರಿಯ ಮಗ. ಇವರ ಕಿರಿಯ ಸೋದರ ಶ್ರೀ ಮುರಳಿ ಕೂಡ ಒಬ್ಬ ಜನಪ್ರಿಯ ಕನ್ನಡ ನಾಯಕ ನಟರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಹಾಗೂ ವಿಜಯ್ ರಾಘವೇಂದ್ರ ಇಬ್ಬರು ಸೋದರ ಸಂಬಂಧಿಗಳು. ಆದರೆ ಅವರು ಸೋದರ ಸಂಬಂಧಿಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಸ್ನೇಹಿತರಾಗಿದ್ದರು. ವಿಜಯ್ ರಾಘವೇಂದ್ರ ಅವರ ಮನೆ ಇರುವುದು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಬಸವೇಶ್ವರ ನಗರದಲ್ಲಿ. 1972ರಿಂದ ಇದೇ ಮನೆಯಲ್ಲಿ ವಿಜಯ್ ರಾಘವೇಂದ್ರ ಅವರು ತಮ್ಮ ಕುಟುಂಬದೊಂದಿಗೆ ಇಲ್ಲಿ ವಾಸವಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಈ ಮನೆಗೂ ಕೂಡ ಸದಾಕಾಲ ಬರುತ್ತಿದ್ದರು. ವಿಜಯ್ ರಾಘವೇಂದ್ರ ಅವರ ತಾಯಿ ಮಾಡುವ ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಸಾರು ಅಂದ್ರೆ ಪುನೀತ್ ರಾಜ್ಕುಮಾರ್ಗೆ ತುಂಬಾನೇ ಇಷ್ಟ. ಆದ್ರೆ ವಿಜಯ್ ರಾಘವೇಂದ್ರ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಮನೆಯಲ್ಲಿ ಮಾಡುವಂತಹ ಮಟನ್ ಸಾರು ಅಂದ್ರೆ ತುಂಬಾನೇ ಇಷ್ಟ. ಹೀಗೆ ಒಂದು ವಾರ ಪುನೀತ್ ರಾಜ್ಕುಮಾರ್ ಇವರ ಮನೆಗೆ ಬಂದ್ರೆ ಇನ್ನೊಂದು ವಾರ ವಿಜಯ್ ರಾಘವೇಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಹೋಗುತ್ತಿದ್ದರು. ಪುನೀತ್ ಹಾಗೂ ವಿಜಯ್ ನಡುವೆ ಒಳ್ಳೆಯ ಸ್ನೇಹ ಬೆಳೆದಿತ್ತು. ಇಬ್ಬರಿಗೂ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಚಿನ್ನೇಗೌಡ ಮನೆ ತುಂಬಾ ವಿಶಾಲವಾಗಿತ್ತು. ಅದರಲ್ಲೂ ಹಾಲ್ನಲ್ಲಿ ವಿಜಯ್ ರಾಘವೇಂದ್ರ ಹಾಗೂ ಪುನೀತ್ ರಾಜ್ಕುಮಾರ್ ಇಬ್ಬರು ಕ್ರಿಕೆಟ್ ಅನ್ನ ಆಡುತ್ತಿದ್ದರು. ಒಮ್ಮೆ ಪುನೀತ್ ರಾಜ್ಕುಮಾರ್ ಹಾಕಿದ ಬಾಲಿಗೆ ಜೋರಾಗಿ ಶಾಟ್ ಹೊಡೆದಾಗ ಅದು ಹೋಗಿ ಟಿವಿಯನ್ನೇ ಒಡೆದು ಹಾಕಿತ್ತು. ಅಂದು ಅಪ್ಪನಿಂದ ವಿಜಯ್ ರಾಘವೇಂದ್ರ ಸರಿಯಾಗಿ ಒದೆಯನ್ನು ತಿಂದಿದ್ದರು. ವಿಜಯ್ ರಾಘವೇಂದ್ರ ಅವರಿಗೆ ಸಾಕು ಪ್ರಾಣಿಗಳೆಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಅವರ ಅಚ್ಚುಮೆಚ್ಚಿನ ಬೆಕ್ಕು. ಹಿಂದೆ ಅವರ ಒಬ್ಬ ಸಂಬಂಧಿ ಥೈಲ್ಯಾಂಡ್ಗೆ ಹೋದಾಗ ಒಂದು ಬೆಕ್ಕನ್ನ ತಂದಿದ್ದರು. ಅಂದರಿಂದ ವಿಜಯ್ ರಾಘವೇಂದ್ರ ಅವರಿಗೆ ಊಟ, ತಿಂಡಿ, ಮಲಗೋದು ಎಲ್ಲ ಈ ಬೆಕ್ಕಿನೊಂದಿಗೆ. ವಿಜಯ್ ರಾಘವೇಂದ್ರ ಶಾಲೆಯಲ್ಲಿ ಓದುವುದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದರು. ಚಿಕ್ಕವರಿದ್ದಾಗ ಪುನೀತ್ ರಾಜ್ಕುಮಾರ್ ಜೊತೆ ಸೇರಿಕೊಂಡು ಅವರು ಅಡುಗೆ ಮನೆಯಲ್ಲಿ ಇವರೇ ಕೆಲವೊಮ್ಮೆ ಊಟಗಳನ್ನ ತಯಾರಿಸುತ್ತಿದ್ದರಂತೆ. ವಿಜಯ್ ರಾಘವೇಂದ್ರ ತಮ್ಮ ಶಾಲೆಯಲ್ಲಿ ಕ್ಲಾಸ್ಗೆ 1ನೇ ಅಥವಾ 2ನೇ ರ್ಯಾಂಕ್ ಸದಾ ಕಾಲ ಬರುತ್ತಿದ್ದರು. ಚಿಕ್ಕವರಿದ್ದಾಗ ಶ್ರೀ ಮುರಳಿ ಜೊತೆ ಯಾವಾಗಲೂ ಜಗಳವೇ ನಡೆಯುತ್ತಿತ್ತಂತೆ. ಒಮ್ಮೆ ಶ್ರೀ ಮುರಳಿ ವಿಜಯ್ ರಾಘವೇಂದ್ರ ಅವರ ಬೆಕ್ಕಿಗೆ ಹೊಡೆದ ಕಾರಣ ಆ ವಿಷಯಕ್ಕೆ ಜಗಳವಾಡಿ ಅವರ ತಮ್ಮ ಶ್ರೀ ಮುರಳಿಯನ್ನ ಒಂದು ಮನೆಯ ಬೆಡ್ರೂಮ್ ನಲ್ಲಿ ಅರ್ಧ ದಿವಸದ ಮಟ್ಟಿಗೆ ಬೀಗ ಹಾಕಿ ಒಳಗೆ ಇಟ್ಟಿದ್ದರಂತೆ. ಈ ರೀತಿ ಶ್ರೀ ಮುರಳಿ, ಪುನೀತ್ ರಾಜ್ಕುಮಾರ್ ಹಾಗೂ ವಿಜಯ್ ರಾಘವೇಂದ್ರ ತಮ್ಮ ಬಾಲ್ಯವನ್ನ ಕಳೆದಿದ್ದರು. ಮುಂದೆ 1982ರಲ್ಲಿ ವಿಜಯ್ ರಾಘವೇಂದ್ರ ಅವರು ಸಂಗೀತಂ ಶ್ರೀನಿವಾಸ್ ನಿರ್ದೇಶನದ ಚಲಿಸುವ ಮೋಡಗಳು ಚಿತ್ರದಲ್ಲಿ ಅವರ ಚಿಕ್ಕಪ್ಪ ರಾಜ್ಕುಮಾರ್ ಹಾಗೂ ಅಂಬಿಕಾ ಜೊತೆ ಮತ್ತು ಪುನೀತ್ ರಾಜ್ಕುಮಾರ್ ಜೊತೆ ಬಾಲ ಕಲಾವಿದನಾಗಿ ನಟಿಸಿದ್ದರು. ಹಾಗೆಯೇ 1989ರಲ್ಲಿ ತೆರೆಕಂಡ ರಾಜ್ಕುಮಾರ್ ನಾಯಕತ್ವದ ಪರಶುರಾಮ ಚಿತ್ರದಲ್ಲೂ ಕೂಡ ಒಂದು ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ದಾರೆ. ಮುಂದೆ ಇವರ ಪ್ರತಿಭೆಯನ್ನು ಕಂಡು ಟಿ.ಎಸ್. ನಾಗಾಭರಣ ಅವರು ಆ ಸಮಯದಲ್ಲಿ ಚಿನ್ನಾರಿ ಮುತ್ತ ಎಂಬ ಚಿತ್ರವನ್ನು ಬೆಳ್ಳಿ ತೆರೆಯ ಮೇಲೆ ತೆಗೆಯಲು ಪ್ರಯತ್ನ ಮಾಡುತ್ತಿದ್ದರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ಈ ಬಾಲ್ಯ ನಟ ವಿಜಯ್ ರಾಘವೇಂದ್ರ. ಮುಂದೆ ವಿಜಯ್ ರಾಘವೇಂದ್ರ ಚಿನ್ನಾರಿ ಮುತ್ತ ಚಿತ್ರದಲ್ಲಿ ಅದ್ಭುತ ನಟನೆ ಮಾಡಿ ಭಾರತಾದ್ಯಂತ ಯಶಸ್ವಿ ಬಾಲನಟನಾಗಿ ಹೊರಹೊಮ್ಮುತ್ತಾರೆ. ಮುಂದೆ ಅವರು ಕಾಣಿಸಿಕೊಂಡಂತಹ ಚಿತ್ರ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಕೊಟ್ರೇಶಿ ಕನಸು. 1994 ಹಾಗೂ 95ರ ಅತ್ಯುತ್ತಮ ಬಾಲ ಕಲಾವಿದರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಇದೇ ಚಿತ್ರಕ್ಕಾಗಿ ವಿಜಯ್ ರಾಘವೇಂದ್ರ ಅವರು ಗಿಟ್ಟಿಸಿಕೊಳ್ಳುತ್ತಾರೆ. ಸಂಗೀತ ಸಾಗರ, ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರ ಜೀವನವನ್ನು ಆಧರಿಸಿದಂತಹ ಈ ಚಿತ್ರದಲ್ಲಿ ನಟಿಸಿ ಅದ್ಭುತ ಅಭಿನಯವನ್ನು ಕೂಡ ನೀಡುತ್ತಾರೆ. ಇದಾದ ನಂತರ ಸಿನಿಮಾದಿಂದ ಕೊಂಚು ಬಿಡುವು ಮಾಡಿಕೊಂಡು ಓದುವತ್ತ ಗಮನ ಹರಿಸುತ್ತಾರೆ. ವಿಜಯ್ ರಾಘವೇಂದ್ರ ಅವರಿಗೆ ಹಿಂದಿಯ ಋತಿಕ್ ರೋಷನ್ ಅಂದರೆ ಪಂಚಪ್ರಾಣ. ಅವರ ಪ್ರಕಾರ ಆತನೊಬ್ಬ ಸೂಪರ್ ಮ್ಯಾನ್. ಋತಿಕ್ ರೋಷನ್ ಅವರ ಮೊಟ್ಟ ಮೊದಲ ಸಿನಿಮಾ ಕಹೋನಾ ಪ್ಯಾರಾ ಚಿತ್ರವನ್ನು ವಿಜಯ್ ರಾಘವೇಂದ್ರ ಅವರು ಬರೋಬ್ಬರಿ 20 ಬಾರಿ ನೋಡಿದ್ದಾರೆ.
ವಿಜಯ ರಾಘವೇಂದ್ರ ಅವರಿಗೆ ಮಲ್ಲೇಶ್ವರಂನಲ್ಲಿರುವ ಶ್ರೀಕೃಷ್ಣ ಹೋಟೆಲ್ನಲ್ಲಿ ಮಾಡುವ ಮಸಾಲೆ ದೋಸೆ ಅಂದರೆ ಪಂಚಪ್ರಾಣ. ಅಲ್ಲಿ ಒಮ್ಮೆಗೆ ಭೇಟಿ ಕೊಟ್ಟರೆ ಕನಿಷ್ಠ ಪಕ್ಷ 2 ರಿಂದ 3 ಮಸಾಲೆ ದೋಸೆಗಳನ್ನ ತಿನ್ನುತ್ತಾರಂತೆ. ಮುಂದೆ ತಮ್ಮ ಡಿಗ್ರಿಯನ್ನು ಮುಗಿಸಿ ಅವರು 2002ರಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಧೂಳಿಪಟ ಮಾಡಿದ ನಿನಗಾಗಿ ಚಿತ್ರದಲ್ಲಿ ರಾಧಿಕಾ ಜೊತೆ ಅಭಿನಯಿಸಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಹೀರೋ ಆಗಿ ಎಂಟ್ರಿ ಕೊಡುತ್ತಾರೆ. ಮುಂದೆ ಸಾಕಷ್ಟು ಸಿನಿಮಾಗಳನ್ನು ನಟಿಸಿ ಹೆಸರನ್ನು ಗಳಿಸುತ್ತಾರೆ. ಅವುಗಳಲ್ಲಿ ಕಲ್ಲರಳಿ ಹೂವಾಗಿ, ಖುಷಿ, ಋಷಿ ಮತ್ತು ಕಾರಂಜಿಯಂತಹ ಗಮನಾರ್ಹ ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸುತ್ತಾರೆ. 2004ರಲ್ಲಿ ಎಸಿಪಿ ಬಿಕೆ ಶಿವರಾಮ್ ಪುತ್ರಿಯ ಸ್ಪಂದನ ಅವರನ್ನ ಮಲ್ಲೇಶ್ವರಂ ಕಾಫಿ ಡೇ ನಲ್ಲಿ ವಿಜಯ ರಾಘವೇಂದ್ರ ಅವರು ಮೊದಲ ಬಾರಿಗೆ ನೋಡುತ್ತಾರೆ. ಮುದ್ದು ಮುದ್ದಾಗಿದ್ದ ಸ್ಪಂದನ ಅವರನ್ನ ನೋಡಿದ ಕೂಡಲೇ ವಿಜಯ ರಾಘವೇಂದ್ರ ಹೃದಯದಲ್ಲಿ ಕಚ್ಚುಗಳು ಇಟ್ಟಂಗಾಗಿದೆ. ಆದ್ರೆ ಮಾತನಾಡಿಸುವ ಧೈರ್ಯ ಮಾಡಲಿಲ್ಲ. ನಂತರ 2007ರಲ್ಲಿ ಶೇಷಾದ್ರಿಪುರಂ ಕಾಫಿ ಡೇ ನಲ್ಲಿ 2ನೇ ಬಾರಿ ಭೇಟಿಯಾಗಿ ವಿಜಯ ರಾಘವೇಂದ್ರ ಸ್ಪಂದನ ಅವರನ್ನ ಮಾತನಾಡುವ ಬಯಕೆ ಇಡುತ್ತಾರೆ. ಈ ಬಾರಿ ಮಿಸ್ ಮಾಡಬಾರದು, ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಸ್ಪಂದನ ಜೊತೆ ಮಾತನಾಡುತ್ತಾರೆ. ಡೈರೆಕ್ಟ್ ಆಗಿ ನನ್ನನ್ನ ಮದುವೆ ಆಗುತ್ತೀಯಾ ಅಂತ ಕೇಳುತ್ತಾರೆ. ಸ್ಪಂದನ ಕೂಡ ವಿಜಯ್ ಅವರ ಪ್ರೀತಿಯನ್ನು ಒಪ್ಪಿಕೊಂಡಿದ್ದರು. ನಂತರ ತಂದೆ ತಾಯಿಯ ಬಳಿ ಪ್ರೀತಿಯ ವಿಚಾರವನ್ನ ಹೇಳಿದ್ದರು. ಇದೇ ಸಮಯದಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ಮದುವೆ ಮಾಡಲು ಕುಟುಂಬದವರು ಹುಡುಗಿಯನ್ನು ಹುಡುಕುತ್ತಾ ಇದ್ದರು. ಆಗ ಸಮಯ ನೋಡಿಕೊಂಡು ಸ್ಪಂದನ ಬಗ್ಗೆ ಕುಟುಂಬದವರಿಗೆ ವಿಜಯ ರಾಘವೇಂದ್ರ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿದ ಹಾಗೆ ಚಿನ್ನೇಗೌಡ ನೇರವಾಗಿ ಶಿವರಾಮ್ ಅವರ ಮನೆಗೆ ಹೋಗಿ ಮದುವೆಯ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಚಿನ್ನೇಗೌಡರು ಇಟ್ಟ ಪ್ರಪೋಸಲ್ ಅನ್ನ ಶಿವರಾಮ್ ಅವರು ಒಪ್ಪಿಕೊಂಡಿದ್ದರು. ಶಿವರಾಮ್ ಮನೆಗೆ ಬಂದು ಚಿನ್ನೇಗೌಡರು ಹೆಣ್ಣು ಕೇಳಿದ್ದಾರೆ. ಉಭಯ ಕುಟುಂಬಗಳು ಮಾತನಾಡಿಸಿ 1 ತಿಂಗಳ ಒಳಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. 2007 ಆಗಸ್ಟ್ 26ರಂದು ವಿಜಯ ರಾಘವೇಂದ್ರ ಸ್ಪಂದನ ಹಸೆಮಣೆ ಏರಿದ್ದರು. ಅವರಿಗೆ ಶೌರ್ಯ ಅನ್ನುವ ಮಗ ಕೂಡ ಇದ್ದಾನೆ. 2013ರಲ್ಲಿ ವಿಜಯ ರಾಘವೇಂದ್ರ ಅವರು 13 ಸ್ಪರ್ಧೆಗಳೊಂದಿಗೆ ಪ್ರಾರಂಭವಾದ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಮೊಟ್ಟ ಮೊದಲ ವಿಜೇತರಾಗುತ್ತಾರೆ. ಹಾಗೂ ವಿಜಯ ರಾಘವೇಂದ್ರ ಅವರು 5 ಮಿಲಿಯನ್ ಬಹುಮಾನ ಮೊತ್ತವನ್ನು ಕೂಡ ಗಿಟ್ಟಿಸಿಕೊಳ್ಳುತ್ತಾರೆ. ಆದರೆ ದುರಾದೃಷ್ಟ, ಇತ್ತೀಚೆಗಷ್ಟೇ ಅವರು ತಮ್ಮ ಸಂಗಾತಿ ಸ್ಪಂದನ ಅವರನ್ನ ಕಳೆದುಕೊಂಡಿದ್ದಾರೆ. ವಿಜಯ ರಾಘವೇಂದ್ರ ಅವರ ಬಗ್ಗೆ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.